ಒಂದು ಕಡೆ ಮಲ್ಲಿಗೆ ಹಿಡಿದು ಸರದಿ ಸಾಲಿನಲ್ಲಿ ನಿಂತಹ ಭಕ್ತರು, ಮತ್ತೊಂದು ಕಡೆ ರಾಶಿ ರಾಶಿ ಮಲ್ಲಿಗೆಯನ್ನ ಜೋಡಿಸ್ತಾ ಇರುವಂತಹ ಯುವಕರು. ಅಬ್ಬಾ, ಇಷ್ಟೊಂದು ಮಲ್ಲಿಗೆ ಎಲ್ಲಿ ಅಂತೀರಾ? ನಮ್ಮ ನಾಡಿನ ಭಕ್ತಿ ಪರವಶೆಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ದುರ್ಗೆ ಪಡೆಯುವ ಮಲ್ಲಿಗೆ ಶಯನೋತ್ಸವದ ಸಂಭ್ರಮ ನೀವು ಒಮ್ಮೆ ನೋಡಿ ಬನ್ನಿ. ಬಪ್ಪನಾಡು ಜಾತ್ರೆ ಬಂತೆಂದ್ರೆ ಎಲ್ಲಿಲ್ಲದ ಸಂಭ್ರಮ, ಸಡಗರ ಸಂಭ್ರಮ. ಹಿಂದೂ ಮುಸ್ಲಿಂ ಭಾವೈಕ್ಯದ ಸಂಕೇತವಾದ ಬಪ್ಪನಾಡು ದೇವಳದಲ್ಲಿ ಜಾತ್ರಾ ಮಹೋತ್ಸವ ಸಂದರ್ಭ ದೇವಿ ಮಲ್ಲಿಗೆ ರಾಶಿಯಲ್ಲಿ ನಡೆಯುವ ಶಯನೋತ್ಸವ ವಿಶೇಷವನ್ನ ನೀವೊಮ್ಮೆ ನೋಡಲೇಬೇಕು. ಶಯನೋತ್ಸವ ಜಾತ್ರಾ ಮಹೋತ್ಸವ ಸಂದರ್ಭ ನಡೆಯುವ ವಿಶೇಷ ಪ್ರಕ್ರಿಯೆ ಇದು. ಹೆಚ್ಚಿನ ಎಲ್ಲ ದೇವಸ್ಥಾನಗಳಲ್ಲೂ ಈ ಪ್ರಕ್ರಿಯೆ ನಡೆದರೆ ಬಪ್ಪನಾಡು ದೇವಳದಲ್ಲಿ ಮಾತ್ರ ವಿಶೇಷ ಸ್ಥಾನವನ್ನ ಪಡೆದಿದೆ. ಹಗಲು ರಥೋತ್ಸವದ ಬಳಿಕ ರಾತ್ರಿ ಈ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದ್ದು, ಮಧ್ಯಾಹ್ನದಿಂದಲೇ ದೇವರಿಗೆ ಭಕ್ತರಿಂದ ಮಲ್ಲಿಗೆ ಸಮರ್ಪಣೆ ಪ್ರಾರಂಭವಾಗುತ್ತೆ. ಹೂ ಸಮರ್ಪಣೆ ಮಾಡಿದ ನಂತರ ಭಕ್ತರು ನೀಡಿದ ಹೂವಿನ ಪ್ರಮಾಣದ ಚೀಟಿಯನ್ನ ನೀಡಲಾಗುತ್ತೆ. ಹೀಗೆ ದೇವಳಕ್ಕೆ ಭೇಟಿ ನೀಡುವ ಲಕ್ಷಾಂತರ ಮಂದಿ ಭಕ್ತರು ಸಾವಿರಾರು ಚೆಂಡು ಮಲ್ಲಿಗೆಯನ್ನ ಸಮರ್ಪಣೆ ಮಾಡುತ್ತಾರೆ. ರಾತ್ರಿ ನಡೆಯುವ ಶ್ರೀ ದುರ್ಗೆಯ ಶಯನೋತ್ಸವಕ್ಕೆ ಈ ಮಲ್ಲಿಗೆಯನ್ನ ಗರ್ಭಗುಡಿಯಲ್ಲಿ ಜೋಡಿಸಲಾಗುತ್ತೆ. ಕ್ಷೇತ್ರ ಬಪ್ಪನಾಡದ ವಿಶೇಷ ಮಂಡ ಹಿಂದೂ ಮುಸ್ಲಿಂ ಐಕ್ಯದ್ದು ಈ ನಮ್ಮ ಕ್ಷೇತ್ರ ದೇವರನ್ನು ಇನ್ನಿತ ದಿನ ವಿಶೇಷ ಮಂಡ ಜಾನ ಮಂಡ ನಮ್ಮ ಶಯನಂತ ಪುಷ್ಪ ಒಂದು ಗೋಡೆ ಕೊಡ್ಕೊಂಡು ಆ ಕ್ಯೂ ದೇವರನ್ನು ಮಸ್ತ್ ಈ ಜಾಗಡೆ ಬರೋದು ಪುಷ್ಪ ಈ ಶಯನಂತ ಪುಷ್ಪ ಒಯ್ಕೊಳ್ಪುನ ಮಂಡ ಅಗ್ನಾಕನು ಇಷ್ಟಾರ್ಥನ ದೇವರ ಆ ನಮ್ಮ ದುರ್ಗಾ ಪರಮೇಶ್ವರಿ ಆಗಲೇ ಅನುಗ್ರಹ ಇರಬೇಕ ಕೆಲವರಿಗೆ ಸಂತತಿ ಇತ್ತಂದಾಗಲೇ ಸಂತತಿಯನ್ನ ಅಂಜನೆ ದೇವರೇ ಆಗಲಿಗೆ ಆರೋಗ್ಯ ಒಂದು ಮಸ್ತ್ ಕಷ್ಟ ಇತ್ತಂದ ಆ ದೇವರಿಗೆ ಶಯನಂತ ಪುಷ್ಪ ಮಾಡೋಣ ಅಂತ ಆ ಸಂಕಲ್ಪ ತುಂಬಿಲ್ಲ ಇತ್ತು. ಒಂಜಿ ಕಾಲ ಉಂಟು ಶಯನಂತ ಪುಷ್ಪ ಒಂತ ಅಂತ ಅಲ್ಲ ಇತ್ತು ದೇವ್ರದ ಉಂಟು ಮಸ್ತ್ ವಾರಿಗಟ್ಲೆ ದೇವರನ್ನ ಶಯನಂತ ಪುಷ್ಪ ಬರುವಂತಂದು ಅವು ನಮ್ಮ ಕೋಟದ ದಿನ ನಮ್ಮ ಉತ್ಸವ ಬಲಿ ಆದರೆ ದೇವರಿಗೆ ಮಹಾ ಮಂಗಳಾರತಿ ಆಯ್ಬೇಕು. ದೇವರನ್ನು ಈ ಶ್ರೀಭೂತ ಬಲಿ ಅಂತ ಆ ಶ್ರೀಭೂತ ಬಲಿ ತಪ್ಪನಾಗ ದೇವರನ್ನ ಒಳಗೆ ಆ ಶಯನಂತ ಪುಷ್ಪ ಪುಡಾಯಿಗಟ್ಟಲೆ ಒಳಗೆ ದೇವರನ್ನ ಅವಳು ಮಾಡೋಣ. ಅವೇ ದೇವರಿಗೆ ಅವು ಆಯ್ತು ಶ್ರೀಭೂತ ಬಲಿ ಆಯಿತು, ದೇವರಿಗೆ ಏಕಾಂತ ಸೇವೆ ಆಯಿತು, ದೇವರಿಗೆ ಕವಾಟ ಬಂಧನ ಅಂತಂತೆ ಅವಳು ದೇವರನ್ನ ಪ್ರಾರ್ಥನೆ ಮಾಡಿಟ್ಟು ದ್ವಾರದ್ವಾರ ದೇವೀಶ ದ್ವಾರಾಂ ರಕ್ಷಾತ್ ಎತ್ತದ ತವ ಪೂಜಾಂಗ್ ಕರೀಕ್ಷಾಮಿ ಸುಖ ನಿದ್ರಾಂಗ್ ರೂಪ. ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಈ ವರ್ಷದ ಜಾತ್ರಾ ಮಹೋತ್ಸವ ಸುಮಾರು 22 ದಿನ ತಪ್ಪಿರೋದು ಬಲಿ ಬಿದ್ದಾಡ್ದು ಜಾತ್ರೆ 22 ದಿನದ ಬಲಿ ಉತ್ಸವ ಆದ ಮರನೇ 5ನೇ ತಾರೀಕು ಧ್ವಜಾರೋಹಣ ಆದ ಇನ್ನಿಕ್ಕೆ 11ನೇ ತಾರೀಕು ಇನ್ನು 12ನೇ ತಾರೀಕು ಇನ್ನು ರಾತ್ರಿ ರಥೋತ್ಸವ ನಡೆತುಂಡು. ಒಂದು ಒಂದು 200 ವರ್ಷದ ಬಹಳ ಪುರಾತನమైన ದೇವಸ್ಥಾನ ಮೂಲ ಈ ವರ್ಷದ ವರ್ಷ ಜಾತ್ರಾ ಮಹೋತ್ಸವ ನಡ್ತೊಂದುಂಡು. ಅಂಡ ಈ ವರ್ಷದ ಜಾತ್ರಾ ಮಹೋತ್ಸವಕ್ಕೂ ಭಾರಿ ಬರ್ಪಿನ ಭಕ್ತರನ್ನ ಜನಸಂಖ್ಯೆ ಮಸ್ತ್ ಜಾಸ್ತಿ ಎಂದು ತೋಜುಂಡು. ಐಕ್ಕೆ ತಕ್ಕ ಇತ್ತಿನ ವ್ಯವಸ್ಥೆಯನ್ನು ದೇವಸ್ಥಾನದ ಕಡೆ ಹಿಡ್ದು ನಮ್ಮಡ್ದು ತೀರ್ನಾಥ ಮಟ್ಟಿಗೆ ಎಡ್ಡ ರೀತಿ ಆವಡು ಅನ್ಪಿನ ಉದ್ದೇಶೋಡು ಪೊರ್ಲುಡು ಮಲ್ದಿಡು ದೇವರ ದಯಟ್ ಇತೋರ್ತದ ಮಟ್ಟಿಗೆ ಪೂರ ಒಂದು ಬಾರಿ ವಿಜೃಂಭಣೆ ನಡೆಯುತ್ತದೆ. ಹಗಲು ರಥೋತ್ಸವದಂದು ರಾತ್ರಿ ಶಯನೋತ್ಸವ ನಡೆದರೆ ಮರುದಿನ ಬೆಳಿಗ್ಗೆ ಕವಟೋದ್ಘಾಟನೆ ನಡೆಯುತ್ತೆ. ನಂತರ ಮಲ್ಲಿಗೆಯನ್ನ ತೆಗೆದು ಭಕ್ತರಿಗೆ ಹಂಚಲಾಗುತ್ತೆ. ಭಕ್ತರು ತಾವು ನೀಡಿದ ಪ್ರಮಾಣದ ಅರ್ಧದಷ್ಟು ಪ್ರಮಾಣದ ಮಲ್ಲಿಗೆಯನ್ನ ಭಕ್ತರಿಗೆ ನೀಡುತ್ತಾರೆ. ಗರ್ಭಗುಡಿಯಲ್ಲಿ ಜೋಡಿಸಿದ ಮಲ್ಲಿಗೆಯಲ್ಲಿ ದುರ್ಗೆ ಸುಖ ನಿದ್ರೆಗೆ ಚಾರ್ತಾಳೆ ಎಂಬ ನಂಬಿಕೆ ಮಾತ್ರವಲ್ಲದೆ ಶಯನಕ್ಕೆ ಮಲ್ಲಿಗೆ ಅರ್ಪಿಸಿದ್ರೆ ತಮ್ಮ ಇಷ್ಟಾರ್ಥವನ್ನ ಪೂರೈಸುತ್ತಾಳೆ ಎಂಬ ನಂಬಿಕೆ ಭಕ್ತರದ್ದು. ಒಟ್ಟಿನಲ್ಲಿ ಬಪ್ಪನಾಡು ದೇವಳದಲ್ಲಿ ನಡೆಯುವ ಶಯನೋತ್ಸವ ವಿಶೇಷ ಸ್ಥಾನವನ್ನ ಪಡ್ಕೊಂಡಿದೆ. ನಿಶಾಂತ್ ಶೆಟ್ಟಿ ಕಿಲಂಜೂರು, ನಮ್ಮ ಕುಡ್ಲ 24/7.